ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಆತ್ಮೀಯವಾದಂತ ಸ್ವಾಗತ. ಹಾಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ್ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ದ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಬ್ರಷ್ ಅಂಡ್ ಟೂತ್ ಪೇಸ್ಟ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಹಾಗೂ ವಿಸ್ಮಯ ವಾಟರ್ ಪಾರ್ಕ್, ಕಣ್ಣೂರು. ಎಸ್, ಹಾಗೆ ನಮ್ಮ ಕೈ ಅಂಗೈಯಲ್ಲಿ ಗೆರೆಗಳಿದ್ವೆ. ಸೊ ಗೆರೆಗಳ ಮೇಲೆ ನಾವು ಏನ್ ಅನ್ಸುತ್ತೇವೆ ಅಂದ್ರೆ ನಮ್ಮ ಭವಿಷ್ಯವನ್ನು ಗೆರೆಗಳು ಹೇಳುತ್ತೆ ಅಂತ ಅನ್ಸ್ಕೊಳ್ತೀವಿ. ಆದ್ರೆ ಎಷ್ಟೋ ಮಂದಿಗೆ ನಮ್ಮ ದೇಶದಲ್ಲಿ ಕೈಗಳೇ ಇರುವುದಿಲ್ಲ. ಸೊ ಅವರಿಗೂ ಭವಿಷ್ಯವಿಲ್ಲ ಅಂತ ನಾವು ಯಾವತ್ತೂ ಮರಿಬಾರ್ದು. ಯಾಕಂದ್ರೆ ಬ್ರೈಟ್ ಆದಂತಹ ಭವಿಷ್ಯ ಅವರಿಗೂ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಗೆ ಸ್ಪೆಷಲ್ ಆದಂತಹ ಗೆಸ್ಟ್ ಬಂದಿದ್ದಾರೆ. ಸೊ ಯಾರಂತ ನಂಗೂ ಕುತೂಹಲ ಇದೆ, ಹಾಗೂ ನೀವು ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಸ್ಪೆಷಲ್ ಗೆಸ್ಟ್ ವೀಣಾ ಅವರಿಗೆ ಸುಸ್ವಾಗತ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಹೇಗಿದ್ದೀರಾ? ಫೈನ್. ಎಲ್ಲಿಂದ ಬಂದಿದ್ದೀರಾ? ನಾವು ಪುತ್ತೂರಿಂದ ಬಂದದ್ದು. ಪುತ್ತೂರಿಂದ. ಸೊ ಏನೆಲ್ಲ ಡಿಶ್, ಸ್ಪೆಷಲ್ ವೆರೈಟಿ ಡಿಶ್ ಮಾಡಿ ಕೊಡ್ತಾ ಇದ್ದೀರಾ? ನಾನು ಸುಮಾರು ತರ ವೆರೈಟಿ ಡಿಶಸ್ ಮಾಡ್ತೇನೆ. ಕೊರೋನಾ ಟೈಮಲ್ಲಂತೂ ಯೂಟ್ಯೂಬ್ ನೋಡುದು, ಅಡಿಗೆ ಕಲ್ತಿದ್ದೀರಂತ ಆಯ್ತು. ಹಾಗೆ ನಮ್ಗೆ ಇವತ್ತೊಂದು ಸ್ಪೆಷಲ್ ಭೋಜನ ಸಿಗ್ತದೆ ಅಲ್ವಾ? ಓಕೆ, ಫೈನ್. ಸೊ ವೀಕ್ಷಕರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸೊ ಏನೆಲ್ಲ ಕಲೀಲಿಕ್ಕೆ ಹೊಸತು ನಿಮ್ಮಿಂದ ಕಲ್ತ್ಕೊಳ್ಳಿಕ್ಕೆ ಕಾಯ್ತಾ ಇದ್ದಾರೆ. ಸೊ ನಾನು ಕೂಡ ಕಾಯ್ತಾ ಇದ್ದೀನಿ. ಸೊ ರೆಡಿ ಇದ್ದೀರಾ? ಓಕೆ, ಎಸ್. ಹಾಗಿದ್ರೆ ಬನ್ನಿ ಹೋಗೋಣ. ಎಸ್ ಮ್ಯಾಮ್, ಏನ್ ಮಾಡ್ಕೊಡ್ತಾ ಇದ್ದೀರಾ? ಇವತ್ತು ನಾನು ಬಾಳೆ ದಿಂಡಿನ ಕೋಸಂಬರಿ ಮಾಡ್ತಾ ಇದ್ದೇನೆ. ಸೊ ಬಾಳೆ ದಿಂಡಿನ ಕೋಸಂಬರಿ ಮಾಡ್ತಾ ಇದ್ದೀರಾ. ಸೊ ಮೊದಲೇದಾಗಿ ಏನ್ ತಗೋತಾ ಇದ್ದೀರಾ? ನಾನೀಗ ಬಾಳೆ ದಿಂಡನ್ನು ತಗೊಳ್ತಾ ಇದ್ದೇನೆ. ಸಣ್ಣಾಗಿ ಕಟ್ ಮಾಡಿದ ಬಾಳೆ ದಿಂಡನ್ನು ಸ್ವಲ್ಪ ಮಜ್ಜಿಗೆಗೆ ಹಾಕ್ಬೇಕು. ಯಾಕೆಂದ್ರೆ ಅದು ಕಲರ್ ಚೇಂಜ್ ಆಗುದಿಲ್ಲ. ನಾವು ಬರೀ ನೀರಿಗೆ ಹಾಕಿದಾಗ ಅದು ಕಪ್ಪು ಕಲರ್ ಆಗ್ತದೆ. ನಾವು ಸ್ವಲ್ಪ ಮಜ್ಜಿಗೆಗೆ ಹಾಕುವಾಗ ಅದರ ವೈಟ್ನೆಸ್ ಹಾಗೆ ಇರುತ್ತದೆ. ಸೊ ಮಜ್ಜಿಗೆ ಹಾಕೊಂಡಿದ್ದೀರಿ? ಹಾಕಿದ್ದೇನೆ. ಇದಕ್ಕೆ ಹುಳಿ ಕೂಡ ಬರುತ್ತದು? ಹುಳಿ ಬರುದಿಲ್ಲ, ಮಜ್ಜಿಗೆಗೆ ಸ್ವಲ್ಪ ನೀರು ಕಲರ್ ಚೇಂಜಸ್. ಸೊ ಎಷ್ಟು ಬಾಳೆ ದಿಂಡಿದು? ಇದೊಂದು ಸಣ್ಣ ಪೀಸ್ ತಗೊಂಡಿದ್ದೇನೆ. ಈಗ ಮೊದಲಿಗೆ ಇದನ್ನ ನೀರನ್ನು ಸೋಸಿಕೊಳ್ತಾ ಇದ್ದೇನೆ. ಚಂದ ನೀರು ಇಳಿಬೇಕಿದೆ. ಸೊ ಡ್ರೈ ಆಗ್ಬೇಕು. ಡ್ರೈ ಆಗ್ಬೇಕು. ಸೋಸ್ಕೊಂಡು ಇಟ್ಕೋಬಹುದಾ? ಸೋಸ್ಕೊಂಡು ಇಟ್ಕೊಳ್ಬಹುದು. ಒಂದು 5 ಮಿನಿಟ್ಸ್ ಅಷ್ಟೇ. ಸೊ ಕೋಸಂಬರಿ ಯಾವ ಹೊತ್ತಿಗೆ ತಿನ್ಬಹುದು? ಸಂಜೆನೂ ತಿನ್ಬಹುದು? ತಿನ್ಬಹುದು, ಊಟಕ್ಕೂ ಆಗ್ತದೆ. ಬಾಳೆದಿಂಡಿ ಎನಿ ಟೈಮ್ ತಿನ್ಬಹುದು. ಈಗ ನೀರೆಲ್ಲ ಇಳಿದಿದೆ. ಇದು ಇದಕ್ಕೆ ಬೌಲಿಗೆ ಹಾಕ್ತಾ ಇದ್ದೇನೆ. ಇದಕ್ಕೆ ನೆನೆಸಿದಂತ ಹೆಸರುಬೇಳೆ. ಎಷ್ಟು ನೆನೆಸಿ ಇಟ್ಕೊಂಡಿದ್ದೀರಾ? ಇದೊಂದು 1 hour ಸಾಕು, ನೆನೆದರೆ ಸಾಕು. ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಸೊ ಎಷ್ಟು ಕ್ವಾಂಟಿಟಿ ತಗೊಂಡಿದ್ದೀರಾ? ಒಂದು ನಮ್ಮ ಅಂದಾಜಿಗೆ ಒಂದು ಬೌಲ್ ಆದ್ರೆ ಇದು ಒಂದು ಬೌಲ್ ಸಮ ತಗೊಂಡಿದ್ದೇನೆ. ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಸಾಕು. ಒಂದು ಸ್ಪೂನಲ್ಲಿ ಇದನ್ನ ಎರಡನ್ನು ಮಿಕ್ಸ್ ಮಾಡಿ. ಸೊ ಏನೆಲ್ಲ ಫೇವ್ರೇಟ್ ಡಿಶಸ್ ನಿಮ್ಮ ಮನೆಯವರಿಗೆ ಇಷ್ಟ ಆಗುತ್ತೆ? ಅವರಿಗೆ ಹೆಚ್ಚು ಜಾಸ್ತಿ ಇಷ್ಟ ಆಗುದು ಹೇಳಿದ್ರೆ ದೋಸೆ, ಮತ್ತೆ ಇಡ್ಲಿ, ಮತ್ತೆ ಇನ್ನು ಚಪಾತಿ, ಆ ತರ ಐಟಮ್ಸ್. ಸೊ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಅಥವಾ? ನಾನು LIC ಏಜೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಮತ್ತೆ ಸ್ಟಿಚಿಂಗ್ ಮಾಡ್ತಾ ಇದ್ದೇನೆ ಹಾಗೆ. ಸೊ ಅದರೊಟ್ಟಿಗೆ ಅಡಿಗೆ ಕೂಡ ತುಂಬಾ ವೆರೈಟಿ ಆಗಿ ಕಲ್ತಿದ್ದೀರಾ? ಕಲ್ತಿದ್ದೇನೆ, ಸುಮಾರು ಕಲ್ತಿದ್ದೇನೆ. ಇದಕ್ಕೆ ಮತ್ತೆ ಹಸಿಮೆಣಸು ಹಾಕ್ತಾ ಇದ್ದೇನೆ. ಸೊ ಖಾರಕ್ಕೆ ಬೇಕಾದ ಹಸಿಮೆಣಸು ಹಾಕ್ತಾ ಇದ್ದೇನೆ. ಸೊ ಖಾರ ಜಾಸ್ತಿ ತಿಂತೀರಾ ಅಥವಾ ಕಡಿಮೆನಾ? ನಾನು ಸ್ವಲ್ಪ ಕಡಿಮೆ ಮನೆಯಲ್ಲಿ. ಮಕ್ಕಳಿಗೆ ಸ್ವಲ್ಪ ಚಪ್ಪೆ ಬೇಕು, ಹಸ್ಬೆಂಡಿಗೆ ಸ್ವಲ್ಪ ಖಾರ ಬೇಕು, ಹಾಗಾಗಿ ನೋಡಿ ಅಂದಾಜಿಗೆ ಮಾಡುದು. ಹಾಗೆ
ಮತ್ತೆ ಕಾಯಿ ತುರಿ ಹಾಕ್ತಾ ಇದ್ದೇನೆ. ಸೊ ಕಾಯಿ ತುರಿ ಹಾಕೊಂಡ್ರೆ ಟೇಸ್ಟ್ ತುಂಬಾ ಒಳ್ಳೆ ಬರುತ್ತೆ. ಟೇಸ್ಟ್ ಬರ್ತದೆ. ಹಾಗೆ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಬಾಳೆದಿಂಡು ಆರೋಗ್ಯಕ್ಕೆ ಬಾರಿ ಒಳ್ಳೆಯದು. ಹೌದು. ಹಾಗೆ ಜಾಸ್ತಿ ಏನು ಪ್ರಿಪೇರ್ ಮಾಡಕ್ ಆಗೋದಿಲ್ವಲ್ಲ ಬಾಳೆದಿಂಡಿಯಿಂದ? ಜಾಸ್ತಿ ಇದರಲ್ಲಿ ದೋಸೆ ಮಾಡಬಹುದು, ಮತ್ತೆ ಪಲ್ಯ ಮಾಡಬಹುದು. ಆಮೇಲೆ ಡೈಲಿ ಇದನ್ನ ಮಿಕ್ಸಿ ಮಾಡಿ ಕುಡಿದ್ರೆ ಕೊಲೆಸ್ಟ್ರಾಲ್ ಎಲ್ಲ ಹೋಗ್ತದೆ, ಮತ್ತೆ ಸಪೂರ ಆಗ್ತಾರೆ. ಹಾಗೆ ಬಾಳೆದಿಂಡು ತುಂಬಾ ಒಳ್ಳೆ ರೆಮಿಡಿ ಹೇಳ್ಕೊಟ್ರು. ಬಾಳೆದಿಂಡಿಯಿಂದ ಜ್ಯೂಸ್ ಮಾಡಿ ಕುಡಿ, ಕೊಲೆಸ್ಟ್ರಾಲ್ ಇದ್ದವರಿಗೆ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಉಪ್ಪು ಆಡ್ ಮಾಡ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಮಿಕ್ಸ್ ಮಾಡ್ಬೇಕು ಸರಿಯಾಗಿ. ಸೊ ಇದನ್ನು ಜಾಸ್ತಿ ಹೊತ್ತು ಇಟ್ರೆ ನೀರು ಬಿಡ್ತದೆ ಇದೇನು? ಸ್ವಲ್ಪ ಟೈಮ್ ಮತ್ತೆ ಅದು ಹಾಳಾಗ್ತದೆ. ತೆಂಗಿನಕಾಯಿ ಎಲ್ಲ ಹಸಿ ಹಾಕಿದ ಕಾರಣ ಹಾಳಾಗ್ತದೆ ಅದು. ಸೊ ಫ್ರೀ ಟೈಮ್ ಅನ್ನೆಲ್ಲ ಇಂತ ತಿಂಡಿ ತಿನಿಸುಗಳನ್ನು ಮಾಡ್ತಾ ಇರ್ತೇನೆ. ರಜದಲ್ಲಿ ಮಕ್ಕಳು ಮನೆಯಲ್ಲಿ ಇದ್ರೆ ಮಾಡ್ತಾ ಇರ್ತೇನೆ. ಮತ್ತೆ ಲೆಮನ್ ಇರ್ಬೇಕು, ಇದು ಜೀರ್ಣಕ್ರಿಯೆಗೆ ಬಾರಿ ಒಳ್ಳೆಯದು. ಲೆಮನ್ ಜಾಸ್ತಿ ಬೇಕಿದ್ದವರಿಗೆ ಹುಳಿ ಕೂಡ ಹಾಕೋಬಹುದು. ಸೊ ನೀವೀಗ ಅರ್ಧ ಲೈಮ್ ಹಾಕ್ತಾ ಇದ್ದೀವಿ. ಅರ್ಧ ಲೆಮನ್ ಹಾಕ್ತಿದ್ದೇನೆ. ಸೊ ಬೇಸಿಗೆಗಾಲಕ್ಕೆ ಇದು ಬೆಸ್ಟ್ ಅಂತ ಹೇಳ್ಬೋದಲ್ಲ? ಇದು ಎನಿ ಟೈಮ್ ಉಪಯೋಗ ಮಾಡಬಹುದು ಬಾಳೆದಿಂಡು. ಹಾಕಿದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ. ಗಾರ್ನಿಶ್. ದಾಳಿಂಬೆ ಹಾಕ್ತಾ ಇದ್ದೇನೆ. ಓಕೆ. ಸೊ ಕಲರ್ಫುಲ್ ಆಗಿ ಕಾಣಲಿಕ್ಕೆ. ಸೊ ಕೋಸಂಬರಿಗೆ ಆಲ್ಮೋಸ್ಟ್ ದಾಳಿಂಬೆ ಯೂಸ್ ಮಾಡ್ತಾರೆ. ಹೌದು ಹೌದು, ಆರೋಗ್ಯಕ್ಕೂ ಒಳ್ಳೆಯದು. ಮತ್ತೊಂದು ಒಗ್ಗರಣೆ ಮಾಡಬೇಕು. ಒಗ್ಗರಣೆ ಇಡ್ಲಿ. ಓಕೆ. ಸ್ವಲ್ಪ ಎಣ್ಣೆ ಹಾಕಿ. ಎಸ್, ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಮಾತ್ರ ಯೂಸ್ ಮಾಡ್ತೀವಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆನ ಹಾಕ್ತಾ ಇದ್ದೇನೆ. ಸೊ ಇದು ಒಗ್ಗರಣೆ ಹಾಕ್ದೇನೆ ಯೂಸ್ ಮಾಡ್ಬೋದಲ್ವಾ? ಯೂಸ್ ಮಾಡ್ಬೋದು. ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಜಾಸ್ತಿ. ಕರಿಬೇವು ಹಾಕ್ತಾ ಇದ್ದೇನೆ. ಪಟ ಸಿಡಿದರೆ ಸಾಕು. ಇದಕ್ಕೆ ಹಾಕ್ತೀನಿ. ಬಾಳೆದಿಂಡು ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಸಿಯಂ ಹೇರಳವಾಗಿ ದೊರೆಯುತ್ತದೆ. ಮತ್ತು ಮಕ್ಕಳಿಗೆ ಯಾರಿಗಾದ್ರೂ ಸಹ ಕಿಡ್ನಿ ಸ್ಟೋನ್ ಅದೆಲ್ಲ ಇದ್ರೆ ಬಾಳೆದಿಂಡು ಸೇರಿಸ್ಕೊಂಡು ಬಂದರೆ ಅದು ಕರಗಿ ಹೋಗ್ತದೆ. ಹಾಗೆ ಹೇಗೂ ಯೂಸ್ ಮಾಡಿ ಇದರಲ್ಲಿ ತುಂಬಾ ವೆರೈಟಿ ಡಿಶಸ್ ಮಾಡ್ಬೋದು ಬಾಳೆದಿಂಡಲ್ಲಿ. ಸೊ ಇದು ಕೂಡ ಒಂದು ಬೆಸ್ಟ್ ಅಂಡ್ ಈಸಿ ಡಿಶ್ ಅಂತ ಹೇಳ್ಬೋದು. ಕೋಸಂಬರಿ ತುಂಬಾ ಬೆನಿಫಿಟ್ ಇದೆ ಬಾಳೆದಿಂಡಲ್ಲಿ. ಇದು ಬಾಳೆದಿಂಡಿನ ಕೋಸಂಬರಿ ರೆಡಿ ಆಗಿದೆ. ಸರ್ವ್ ಮಾಡಿ. ಕಲರ್ಫುಲ್ ಆಗಿದೆ. ದಾಳಿಂಬೆ ಎಲ್ಲ ಹಾಕಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕುವ ಕಾರಣ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಬಾಳೆದಿಂಡಿನ ಕೋಸಂಬರಿ ರೆಡಿ ಆಗಿದೆ. ತಿಂದು ಟೇಸ್ಟ್ ಮಾಡಿ ನೋಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಕಲರ್ಫುಲ್ ಆಗಿದೆ. ಆಗಲೇ ಹೇಳಿದ್ರಿ ನೀವು ಬಾಳೆದಿಂಡು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ. ಸೊ ಎಲ್ಲ ವಯಸ್ಸಿನವರಿಗೂ ಇದು ಸೀಮಿತ ಅಂತ ಹೇಳ್ಬೋದು. ಸೊ ಬೆಸ್ಟ್. ಈಗಂತೂ ವೆದರ್ ಕೂಡ ತುಂಬಾನೇ ಹಿಟ್ ಜಾಸ್ತಿ ಆಗಿದೆ. ಸೊ ಇದೊಂದು ಕೂಲ್ ಮಾಡಿಕೊಂಡು ತಿನ್ಕೋಬಹುದು. ಎಸ್, ಕೂಲ್ ಆಗ್ಬೋದು ನಾವು ಕೂಡ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಬ್ಯೂಟಿಫುಲ್ ಆ್ಯಂಡ್ ಕಲರ್ಫುಲ್ ಆಗಿದೆ. ಗ್ರೀನ್, ರೆಡ್, ವೈಟ್, ಯೆಲ್ಲೋ ಎಲ್ಲ ಮಿಕ್ಸ್ಡ್ ಕಲರ್ಸ್ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಸೊ ಕಲರ್ಫುಲ್ ಆಗಿರುವಂತಹ ಬಾಳೆ ದಿಂಡಿನ ಕೋಸಂಬರಿಯನ್ನು ಮಾಡಿಕೊಟ್ಟಿದ್ದಾರೆ. ಸೊ ನಾನಂತೂ ಫುಲ್ಲಿ ವೇಟಿಂಗ್ ಅಲ್ಲಿ ಇದ್ದೇನೆ. ಸೊ ಇದನ್ನು ತಿನ್ನಬೇಕು ಅಂತ ಸೊ ವೇಟ್ ಮಾಡ್ತಾ ಇದ್ದೇನೆ. ಸೊ ನೀವು ಕೂಡ ಇದನ್ನು ಹೇಗೆ ಮಾಡೋದು ಅಂತ ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಬಾಳೆ ದಿಂಡಿನ ಕೋಸಂಬರಿ ತಯಾರಿಸುವ ವಿಧಾನ. ಮೊದಲು ಬಾಳೆ ದಿಂಡಿನ ಹೋಳುಗಳನ್ನು ಮಜ್ಜಿಗೆಯಲ್ಲಿ ಅದ್ದಿ ಇಡಿ. ನಂತರ ಸೋಸಿಕೊಂಡು ನೆನೆಸಿದ ಹೆಸರು ಬೇಳೆ, ಹೆಚ್ಚಿದ ಹಸಿಮೆಣಸು, ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ದಾಳಿಂಬೆ ಬೀಜ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ಆರೋಗ್ಯಕರ ಬಾಳೆ ದಿಂಡಿನ ಕೋಸಂಬರಿ ಸವಿಯಲು ಸಿದ್ಧ. ಎಸ್, ಜಾಸ್ತಿ ಹೊತ್ತು ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಟೇಸ್ಟ್ ನೋಡ್ತೀನಿ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಹುಳಿ, ಉಪ್ಪು, ಖಾರ
ಅದರೊಟ್ಟಿಗೆ ದಾಳಿಂಬೆ ಬೀಜ, ತುರಿ, ಕಾಯಿ ತುರಿ, ತುಂಬಾನೇ ಚೆನ್ನಾಗಿದೆ, ಸಖತ್ತಾಗಿದೆ. ಸೊ ಇದನ್ನೆಲ್ಲ ಮುಗಿಸ್ಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಬಾಳೆದಿಂಡಿನ ಕೋಸಂಬರಿ ತುಂಬಾನೇ ರುಚಿಕರವಾಗಿದೆ. ಸೊ ಇದರಲ್ಲಿ ದಾಳಿಂಬೆ ಇದೆ, ಮೆಣಸಿದೆ, ಖಾರ ಇದೆ, ಉಪ್ಪು ಇದೆ, ಹುಳಿ ಇದೆ, ಎಲ್ಲಾನು ಇದೆ. ಸೊ ಇದನ್ನೆಲ್ಲ ಆದಷ್ಟು ಬೇಗ ಮುಗಿಸಿ ಬರ್ತೀನಿ. ನೀವು ತಗೊಳ್ಳಿ ಒಂದು ಪುಟ್ಟ ವಿರಾಮ. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹಾಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲಾ ದ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಕ್ಯಾಲ್ಸಿಬ್ರೈಡ್ ಟೂತ್ ಬ್ರಷಸ್ ಆ್ಯಂಡ್ ಟೂತ್ ಪೇಸ್ಟ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಹಾಗೂ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಎಸ್, ಒಂದಂತೂ ತಿಂದಾಯ್ತು ಕೋಸಂಬರಿ ಅನ್ನ. ಸೊ ನೆಕ್ಸ್ಟ್ ಏನು ಮಾಡ್ಕೊಡ್ತಾರಂತ ಅವರನ್ನೇ ಕೇಳೋಣ ಬನ್ನಿ. ಎಸ್ ಮ್ಯಾಮ್, ಏನು ಮಾಡ್ತಾ ಇದ್ದೀರಾ? ನಾನಿವತ್ತು ಬದನೆಕಾಯಿ ಎಣ್ಣೆಗಾಯಿ ಮಾಡ್ತಾ ಇದ್ದೇನೆ. ಬದನೆಕಾಯಿಯನ್ನು ಎಣ್ಣೆಗಾಯಿ ಮಾಡ್ತಾ ಇದ್ದೇನೆ. ಓಕೆ. ಸೊ ಇದನ್ನು ಯಾವ್ದ್ರಲ್ಲಿ ತಿನ್ಲಿಕ್ಕೆ ಇದನ್ನು ಚಪಾತಿ, ಪೂರಿ, ರೊಟ್ಟಿಗೆಲ್ಲ ಬಾರಿ ಚಂದ ಆಗ್ತದೆ. ಅನ್ನಕ್ಕೂ ಯೂಸ್ ಮಾಡ್ಬೋದು. ಓಕೆ ಮ್ಯಾಮ್. ಸೊ ಹೇಗೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಮೊದಲಿಗೆ ಬದನೆ ತೆಕ್ಕೊಳ್ಬೇಕು. ಇದನ್ನ ಕಟ್ ಮಾಡಬೇಕು, 4 ಪೀಸ್ ಕಟ್ ಮಾಡಬೇಕು. ಇದನ್ನು ಓಪನ್ ಮಾಡಬಾರ್ದು, ಹೀಗೆ ಕಟ್ ಮಾಡಬೇಕು. ಇದನ್ನು ನೀರಲ್ಲಿ ಹಾಕಿಡ್ಬೇಕು, ಇದರ ಕನರು ಬಿಡ್ತದೆ ಹಾಗೆ. ಸೊ ಹಾಗೆ ಯೂಸ್ ಮಾಡುವಾಗ ಇಲ್ಲ, ಈಗ ಹಾಗೆ ಯೂಸ್ ಮಾಡುವಾಗ ಇಲ್ಲ. ಈಗ ನಾವೊಂದು ಪ್ಯಾನ್ ತಗೊಳ್ಬೇಕು. ಇದಕ್ಕೆ ಸನ್ಫ್ಲವರ್ ಎಣ್ಣೆ ಹಾಕಿ ಸ್ವಲ್ಪ. ಎಸ್, ನಮ್ಮ ಕಿಚನಲ್ಲಿ ಸನ್ಫ್ಲವರ್ ರಿಫೈನ್ಡ್ ಆಯಿಲ್. ಸಾಕು ಸಾಕು. ಸೊ ಒಗ್ಗರಣೆ ಇಡ್ತಾ ಇದ್ದೀರಾ? ಈಗ ಒಗ್ಗರಣೆ ಮಾಡ್ತಿದ್ದೇನೆ. ಓಕೆ. ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ. ಓಕೆ. ಸೊ ಒಗ್ಗರಣೆಗೆ ಎಷ್ಟು ಯೂಸ್ ಮಾಡ್ತಾರೆ ಅಷ್ಟು ಯೂಸ್ ಮಾಡಿದ್ರೆ. ಸಾಸಿವೆ, ಕರಿಬೇವು ಮತ್ತೆ ಆನಿಯನ್ ಒಂದು ತಗೊಂಡಿದ್ದೇನೆ. ಸೊ ಒಂದು ಆನಿಯನ್ ಯೂಸ್ ಮಾಡ್ತಾರೆ. ಸೊ ಎಷ್ಟು ಬದನೆಕಾಯಿ ಯೂಸ್ ಮಾಡ್ತಿದ್ದೀರಾ ಇಲ್ಲಿ? ನಾನೊಂದು 5 ಯೂಸ್ ಮಾಡ್ತಾ ಇದ್ದೇನೆ. ಜಾಸ್ತಿ ಜನ ಇದ್ರೆ ಜಾಸ್ತಿ ಯೂಸ್ ಮಾಡ್ಬೋದು, ಎಷ್ಟು ಬೇಕು ಅಷ್ಟು ನನಗೆ. ಈಗ ಆನಿಯನ್ ಹಾಕ್ತಾ ಇದ್ದೇನೆ. ನಾವು ಇದು ಫ್ರೈ ಆಗೋಷ್ಟರಲ್ಲಿ ಆಚೆ ಒಂದು ಬಿಳಿ ಎಳ್ಳನ್ನು ಹುರ್ಕೊಳ್ಬೇಕು. ಓಕೆ. ಓಕೆ. ಸೊ ಎಳ್ಳನಲ್ಲಿ ಸ್ವಲ್ಪ ಹುರಿಬೇಕು, ಅದು ಪಟ ಪಟ ಸಿಡಿಬೇಕು. ಎಲ್ಲ ಹಾಕೋದಾ? ಎಲ್ಲ ಹಾಕಿ. ಸೊ ಯಾವುದಕ್ಕೋಸ್ಕರ ಹುರಿತಾ ಇದ್ದೀರದು? ಇದನ್ನು ನಾವು ಗ್ರೈಂಡ್ ಮಾಡಿ ಇದನ್ನು ಮಸಾಲೆ ಮಾಡ್ಕೊಳ್ಬೇಕು ನಾವು. ಸೊ ಎಳ್ಳು ಕೂಡ ಎಳ್ಳು ಕೂಡ. ಈಗ ಇದು ಬ್ರೌನ್ ಬಣ್ಣ ಬರುವಾಗ ಆನಿಯನ್, ಟೊಮೆಟೊ ಹಾಕಬೇಕು. ಓಕೆ. ಸೊ ಟೊಮೆಟೊ ಎಷ್ಟು ಯೂಸ್ ಮಾಡಿ? ಒಂದು ಯೂಸ್ ಮಾಡ್ತಾ ಇದ್ದೇನೆ. ಒಂದು ಆನಿಯನ್, ಒಂದು ಟೊಮೆಟೊ. ಸೊ ಇದು ಎಳ್ಳು ಕೂಡ ಗ್ರೈಂಡ್ ಮಾಡ್ಲಿಕ್ಕೆ ಹಾಕೋತೀವಿ. ಗ್ರೈಂಡ್ ಮಾಡ್ಲಿಕ್ಕೆ. ಸೊ ಇದು ಯಾಕೆ ಹುರಿತಾ ಇದ್ದೀರಾ? ತೆಂಗಿನಕಾಯಿ ಅದು ಪಟ ಪಟ ಸಿಡಿಬೇಕು, ಇದರ ಹಸಿ ವಾಸನೆ ಬರ್ತದೆ ಅದು ಹಾಗೆ. ಸೊ ನೀವಿವತ್ತು ಮಾಡುವ ಡಿಶ್ ಯಾರಿಗೆ ಇಷ್ಟ ಆಗುತ್ತೆ ಮನೆಯಲ್ಲಿ? ಈ ಮನೆಯಲ್ಲಿ ನನ್ನ ಸಣ್ಣ ಮಗಳು ಗ್ರೀಷ್ಮಾ ಅಂತ, ಅವಳು 5th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಅವಳಿಗೆ ಅವಳಿಗೆ ನನಗೆ ತುಂಬ ಇಷ್ಟ. ಸೊ ಇಲ್ಲಿ ಅದು ಪಟ ಪಟ. ಹೌದು. ಸ್ಟಾಪ್ ಮಾಡೋದಾ? ಸ್ಟಾಪ್ ಮಾಡಿ. ಎಳ್ಳನ್ನು ಫ್ರೈ ಮಾಡಿ ಆಯಿತು. ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಮತ್ತು ಎಳ್ಳನ್ನು ಹಾಕಿ ಮಿಕ್ಸಿ ಮಾಡಬೇಕು. ಓಕೆ. ಇದೆರಡು ಗ್ರೈಂಡ್ ಮಾಡಬೇಕು. ಫ್ರೈ ಆಗಿರುವಂಥ ಎಳ್ಳನ್ನು ಹಾಕಿ ಒಂದು ಬೌಲ್ ತೆಂಗಿನಕಾಯಿ, ಇದೆರಡನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ಸೊ ಒಂದು ಬೌಲ್ ಅಷ್ಟು ತೆಂಗಿನಕಾಯಿ ಯೂಸ್ ಮಾಡಿ ಒಂದು 2 ಸ್ಪೂನ್ ಅಷ್ಟು ಎಳ್ಳು, ಬಿಳಿ ಎಳ್ಳು. ಎಷ್ಟು ನೀರು ಹಾಕ್ಬೋದು? ಸಾಕು. ಪೇಸ್ಟ್ ರೆಡಿ ಆಗಿದೆ. ಸ್ವಲ್ಪ ಈಗ ಅರಿಶಿನ ನೈಸ್ ಆದ್ರೆ ಅದಕ್ಕೆ ತುಂಬಿಸ್ಲಿಕ್ಕೆ ಚಂದ ಆಗ್ತದೆ. ಹಾಗೆ ಈಗ ಸ್ವಲ್ಪ ಅರಿಶಿನ ಹಾಕಬೇಕು. ಅರಿಶಿನ ಹಾಕಿದ ಕೂಡಲೇ
ಆ ಟೊಮೆಟೊ ಎಲ್ಲ ಸ್ವಲ್ಪ ಬೇಗ ಫ್ರೈ ಆಗ್ತದೆ ಅದು. ಓಕೆ, ಅರಿಶಿನ ಹಾಕಿದ ಆ ನಂತರ. ನಂತರ. ಓಕೆ, ನಮ್ಮ ಕಿಚನ್ ಅಲ್ಲಿ ಅರುಣ ಮಸಾಲ ಅವರ ಕಡೆಯಿಂದ ಅರಿಶಿನದ ಹುಡಿ. ಎಸ್, ಇದು ಇದು ಅರಿಶಿನ ಹುಡಿ ಹಾಕಿದೆ. ಇದು ಫ್ರೈ ಆಗಿದೆ. ಈಗ ಮಿಕ್ಸಿ ಮಾಡಿದ್ದನ್ನು ನಾವು ಹಾಕಬೇಕು. ಇದಕ್ಕೆ ಆ್ಯಡ್ ಮಾಡಬೇಕು. ಸೊ ಇದು ಬದನೆಕಾಯಿಗೆ ಸ್ಟಫಿಂಗ್. ಹೌದು ಹೌದು. ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದೊಂದು ಹದ ಕುದಿ ಬಂದ್ರೆ ಅದಕ್ಕೆ ಗೊಜ್ಜಿನ ಪುಡಿ ಹಾಕ್ಬೇಕು. ಇದಕ್ಕೆ ಗೊಜ್ಜಿನ ನೀವೇ ರೆಡಿ ಮಾಡ್ಕೊಂಡಿದ್ದ ಅಥವಾ ಇನ್ಸ್ಟಂಟ್ ಪೌಡರ್? ಅದು ಇದು ಮನೇಲಿ ಮಸಾಲೆ ಸಾಂಬಾರಿಗೆಲ್ಲ ಪೌಡರ್ ಯೂಸ್ ಮಾಡ್ತೇವೆ. ಸೇಮ್ ಪೌಡರ್ ಯಾವ್ದಾದ್ರು ಮಸಾಲ, ಸ್ವಲ್ಪ ಚಕ್ಕೆ ಲವಂಗ, ಸ್ವಲ್ಪ ಗರಂ ಮಸಾಲ. ಓಕೆ, ಹಾಗೆ. ಅರುಣ ಮಸಾಲ ಅವರ ಗರಂ ಮಸಾಲ ಮತ್ತು ಸಾಂಬಾರ್ ಪೌಡರ್ ಕೂಡ ಹಾಕಬಹುದಾ? ಹಾಕೊಳ್ಬಹುದು. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ಸಾಕು. ಸ್ವಲ್ಪ ಕುದಿ ಬರಬೇಕದು. ಎಸ್, ಫ್ರೀ ಟೈಮಲ್ಲೆಲ್ಲ ಸೊ ಇಂಥ ಅಡುಗೆ ಇನೋವೇಟಿವ್ ಏನಾದರೂ ಮಾಡ್ತೀರಾ? ಬೇರೆ ಸ್ವಲ್ಪ ಬುಕ್ ಓದಿಸ್ತೇನೆ, ಸ್ವಲ್ಪ ಸ್ಟಿಚಿಂಗ್ ಮಾಡ್ತೇನೆ, ಮತ್ತು LIC ಸ್ವಲ್ಪ ವರ್ಕ್ ಮಾಡ್ತೇನೆ, ಮತ್ತು ಮಕ್ಕಳು ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಅದೆಲ್ಲ ಸ್ವಲ್ಪ ವರ್ಕ್ ಇರ್ತದೆ ಮನೆಯಲ್ಲಿ. ಹಾಗೆ. ಸೊ ಎಲ್ಲಿ ಕಲ್ತ್ಕೊಂಡ್ರಿ ಇದು ವೆರೈಟಿ? ಅಂದರೆ ಬದನೆಕಾಯಲ್ಲೂ ಕೂಡ ವೆರೈಟಿ ಮಾಡ್ಕೋಬಹುದು ಅಂತ ಎಲ್ಲಿ ಕಲ್ತ್ಕೊಂಡ್ರಿ? ಅದು ಅಮ್ಮ ಎಲ್ಲ ಹೇಳಿಕೊಡ್ತಾರೆ. ನನ್ನ ಊರು ಮಡಿಕೇರಿ, ಆ ಸೈಡು. ಅಲ್ಲಿದು ಫುಡ್ಡೇ ಬೇರೆ, ಇಲ್ಲಿದು ಫುಡ್ಡೇ ಬೇರೆ. ಹಾಗಾಗಿ ಮಾಡ್ತಾ ಇರ್ತೇನೆ, ಟ್ರೈ ಮಾಡ್ತಾ ಇರ್ತೇನೆ. ಸೊ ಅಲ್ಲಿದು ಫುಡ್ ಇಲ್ಲಿ ಮಾಡ್ತೇನೆ. ಹಾಗೆ. ಇದು ಸಾಕು. ಇದನ್ನ ಆಫ್ ಮಾಡ್ತೇನೆ ಇದನ್ನು. ಸೊ ಒಂದು ಕುದಿ ಬಂದಷ್ಟೊತ್ತಿಗೆ ಆಫ್ ಮಾಡಿದ್ರೆ ಸ್ವಲ್ಪ ತಣಿಬೇಕು. ತಣ್ಣದ ಮೇಲೆ ಈ ಬದನೆಗೆ ಅದನ್ನು ಸ್ಟಫ್ ಮಾಡಬೇಕು. ಈಗ ಈ ಮಸಾಲೆ ಸ್ವಲ್ಪ ತಣ್ಣಗಾಗಿದೆ. ಇದನ್ನ ಈ ಬದನೆಗೆ ತುಂಬಿಸಬೇಕು. ಸಣ್ಣ. ಸೊ ಬದನೆ ಕಟ್ ಮಾಡಿದ್ದೇನೆ. ಇದು 4 ಪೀಸ್ ಕಟ್ ಮಾಡಿದ್ದೇನೆ. ಇದು ತೆಗೆಯುವಾಗಿಲ್ಲ. ಹಾಗೆ ಇದನ್ನು ತುಂಬಿಸಬೇಕು. ಸೊ ಮಸಾಲೆ ಚೆನ್ನಾಗಿ ಒಳಗಡೆ ಇರಬೇಕು. ಉಪ್ಪು, ಹುಳಿ, ಖಾರ ಎಲ್ಲ ಮಿಕ್ಸ್ ಆಗಬೇಕು. ಸೊ ಮಕ್ಕಳಿಗೆ ತುಂಬಾ ಇಷ್ಟ ಆಗ್ಬೋದು, ಯಾಕಂದ್ರೆ 4 ಪೀಸಸ್ ಅಲ್ಲಿ ಕಟ್ ಮಾಡಿ ಚಪಾತಿಗೆ, ಪೂರಿಗೆ, ಅನ್ನಕ್ಕೆಲ್ಲ ಭಾರಿ ಚಂದ ಆಗ್ತದೆ ಇದು. ಈಗ ಒಂದು ಫ್ಯಾನ್ ಇಟ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಸನ್ಫ್ಲವರ್ ಎಣ್ಣೆ ಹಾಕಬೇಕು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಸಾಕು. ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗ್ತದೆ. ಓಕೆ, ಜಾಸ್ತಿ ಎಣ್ಣೆ ಯೂಸ್ ಮಾಡಿ. ಡೀಪ್ ಫ್ರೈ ಮಾಡ್ತಾ ಇಲ್ಲ? ಇಲ್ಲ. ಎಣ್ಣೆ ಬಿಸಿ ಆಗುವಾಗ ಇದು ಒಂದೊಂದೇ ಅದಕ್ಕೆ ಹಾಕಬೇಕು. ಸೊ ಬದನೆಕಾಯಲ್ಲಿ ಕೂಡ ಬೇರೆ ವೆರೈಟಿ ಬದನೆಕಾಯಿ ಬರುತ್ತೆ. ಸೊ ಇದೇ ಬದನೆಕಾಯಲ್ಲಿ ಮಾಡಬಹುದು ಅಥವಾ ಇದಾದ್ರೆ ಇದಕ್ಕೆ ಮಸಾಲೆ ತುಂಬಿಸುವ ಕಾರಣ ಇದನ್ನೇ ಯೂಸ್ ಮಾಡಬೇಕಾಗ್ತದೆ. ಸೊ ಬೇರೆ ಬದನೆಕಾಯಿ ಯೂಸ್ ಮಾಡೋದಿಲ್ಲ. ಈ ಮಸಾಲೆಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಬೇಕು. ಇದು ಸ್ವಲ್ಪ ಸಿಮ್ಮಲ್ಲಿ ಇಡಬೇಕು. ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ತುಂಬಿಸಿ ಉಳಿದಂಥ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಬದನೆಕಾಯಿ ಮೇಲ್ಗಡೆ ಹಾಕೊಂಡು. ಸೊ ಎಷ್ಟೊತ್ತು ಫ್ರೈ ಮಾಡ್ಕೋಬೇಕು? ಇದೊಂದು 5-10 ಮಿನಿಟ್ಸ್ ಬೇಕಾಗ್ತದೆ. ಇದಕ್ಕೊಂದು ಮುಚ್ಚಬೇಕು. ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಬೇಕು. ಸೊ ಸ್ವೀಟ್ ಎಲ್ಲ ಖಾರ, ಸ್ವಲ್ಪ ಖಾರ, ಹುಳಿ ಎಲ್ಲ. ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ಅದು ಸ್ವಲ್ಪ ನೀರು. ಸಾಕು. ಸೊ ಒಂದು 1/4 ಗ್ಲಾಸ್ ಅಷ್ಟು ಸಾಕು ನೀರು ಆ್ಯಡ್ ಮಾಡಬೇಕು. ಇದಕ್ಕೊಂದು ಮುಚ್ಚಬೇಕು.
ಸೊ ಒಂದು 10 ಮಿನಿಟ್ಸ್ ಅಷ್ಟೊತ್ತಿಗೆ 10 ಮಿನಿಟ್ಸ್ ರೆಡಿ ಆಗಿರ್ತದೆ. ಬದನೆ ಬೇಗ ಬೇಯ್ತದೆ. ಸೊ ಎಸ್ ಆಗ್ಲೇ ಹೇಳಿದೆ ನಾನು. ಸೊ ಬದನೆಕಾಯಿ ಜಾಸ್ತಿ ಯಾರು ಇಷ್ಟಪಡಲ್ಲ, ಜಾಸ್ತಿ ಅದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇದೆ, ಮತ್ತೆ ಕಾಲು ನೋವು ಇದ್ದವರೆಲ್ಲ ಯೂಸ್ ಮಾಡೋದು. ಸೊ ಈ ತರ ಮಾಡಿದ್ರೆ ಅದೇ ಮಕ್ಕಳು ಅಥವಾ ಯಾರಾದ್ರೂ ಇಷ್ಟಪಡಬಹುದು, ಬಿಕಾಸ್ ಮಸಾಲೈಸ್ ಎಲ್ಲ ಒಳಗಡೆ ಸ್ಟಫ್ ಮಾಡಿ ಅಂದ್ರೆ ಯಾವಾಗಾದ್ರೂ ಒಮ್ಮೆ ತಿನ್ಲಿಕ್ಕೆ ಒಳ್ಳೇದಾಗ್ತದೆ. ಸೊ ಅದೇ ಆಗ್ಲೇ ಹೇಳಿದ್ರಿ, ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಆಗ್ಬೋದು, ಲಂಚ್ಗೂ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಈಸಿ ಮೆಥಡ್ ಅಂತ ಹೇಳ್ಬೋದು. ಜಸ್ಟ್ ಒಂದು ಮಿಕ್ಸಿ ಮಾಡಿ ಸ್ಟಫ್ ಮಾಡಿದ್ರೆ ಸಾಕು. ಸ್ವಲ್ಪ ಓಪನ್ ಮಾಡಿ ನೋಡುವನ. ಓಕೆ, ಮಗುಚಿ ಹಾಕ್ಬೇಕು ಸ್ವಲ್ಪ. ಸೊ ಅರ್ಧ ಬೆಂದಿದೆ ಅಲ್ಲ ಒಂದು ಸೈಡ್. ಹೌದು. ಸೊ ಬದನೆಕಾಯಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತದೆ. ಅದು ಬೇಯುವಾಗ ಅದು ಎಣ್ಣೆ ಬಿಡ್ತದೆ ನೋಡಿ, ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಡ್ತಾ ಬರ್ತದೆ. ಇದು ಆಲ್ರೆಡಿ ಈಗ ಆಗಿದೆ. ಓಕೆ, ಸೊ ಬೆಂದಿದೆ ಅಲ್ವಾ? ಬೆಂದಿದೆ. ಈಗ ಇದನ್ನು ಸರ್ವ್ ಮಾಡುವ. ಆಫ್ ಮಾಡಲಾ? ಆಫ್ ಮಾಡಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಎಸ್, ಗಾರ್ನಿಶಿಂಗ್. ಬದನೆಕಾಯಿ ಎಣ್ಣೆಗಾಯಿ ರೆಡಿ ಆಗಿದೆ, ರೆಡಿ ಟು ಹೀಟ್. ಟೇಸ್ಟ್ ಮಾಡಿ ನೋಡಿ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇದು ಕೂಡ ಕಲರ್ಫುಲ್ ಆಗಿದೆ, ಗ್ರೀನ್ ಪರ್ಪಲ್ ಸೊ ಮಿಕ್ಸ್ಚರ್. ಥ್ಯಾಂಕ್ ಯು ಸೋ ಮಚ್. ಸೊ ಸ್ಮೆಲ್ ಅಂತೂ ಘಮ ಘಮ ಅಂತ ಇದೆ. ಸೊ ಹೇಗಿದೆ ಅಂತ ನೋಡು. ಓಕೆ, ಘಮ ಘಮ ಅಂತಿರೋ ಬದನೆಕಾಯಿ ಎಣ್ಣೆಕಾಯಿ ರೆಡಿ ಆಗಿದೆ. ಸೊ ಕಲರ್ಫುಲ್ ಆಗಿದೆ ನೋಡ್ಲಿಕ್ಕೂ ಕೂಡ. ಸೊ ಹೇಗಿದೆ ಅಂತ ನೋಡ್ಕೊಂಡು. ಬದನೆಕಾಯಿ ಎಣ್ಣೆಗಾಯಿ ತಯಾರಿಸೋ ವಿಧಾನ. ಮೊದಲಿಗೆ ಬದನೆಕಾಯಿಯನ್ನು 4 ಭಾಗ ಮಾಡಿಟ್ಟುಕೊಳ್ಳಿ. ಇನ್ನೊಂದೆಡೆ ಬಾಣಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸಾಸಿವೆ, ಕರಿಬೇವು, ಈರುಳ್ಳಿ, ಟೊಮ್ಯಾಟೊ, ಅರಿಶಿನ ಪುಡಿ ಹಾಕಿ ಹುರಿಯಿರಿ. ಇನ್ನೊಂದೆಡೆ ಬಿಳಿ ಎಳ್ಳನ್ನು ಹುರಿದಿಟ್ಟುಕೊಳ್ಳಿ. ನಂತರ ಸ್ವಲ್ಪ ತೆಂಗಿನ ತುರಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಆನಂತರ ಒಗ್ಗರಣೆಗೆ ಸೇರಿಸಿ ಅರಿಶಿನ ಪುಡಿ, ಸಬ್ಜಿ ಮಸಾಲ ಪುಡಿ ಹಾಕಿ ಸ್ವಲ್ಪ ನೀರು ಸೇರಿಸಿ ಹುರಿದು ಬೇಯಿಸಿ. ತಣ್ಣಗಾದ ನಂತರ ತುಂಡು ಮಾಡಿದ ಬದನೆಕಾಯಿ ಹೋಳುಗಳ ಒಳಗೆ ತುಂಬಿಸಿ. ಬಳಿಕ ಬಾಣಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಮಸಾಲೆ ತುಂಬಿದ ಬದನೆಕಾಯನ್ನು ಹಾಗೂ ಇನ್ನುಳಿದ ಮಸಾಲೆ ಸೇರಿಸಿ ಬೆಲ್ಲ ಹಾಗೂ ಸ್ವಲ್ಪ ನೀರು ಹಾಕಿ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಬದನೆಕಾಯಿ ಎಣ್ಣೆಗಾಯಿ ಸವಿಯಲು ಸಿದ್ಧ. ಬಿಸಿ ಬಿಸಿಯಾಗಿರುವಂತಹ ಬದನೆಕಾಯಿ ಎಣ್ಣೆಕಾಯಿ ರೆಡಿ ಆಗಿದೆ. ಸೊ ಹೇಗಿದೆ ಅಂತ ಟೇಸ್ಟ್ ಮಾಡು. ಎಸ್, ಬದನೆಕಾಯಿ ಒಳಗಡೆ ಮಸಾಲ ಎಲ್ಲ ಹೋಗಿ. ಸೊ ನಾನಂತೂ ಬದನೆಕಾಯಿ ಇಷ್ಟಪಡೋದೇ ಇಲ್ಲ, ಬಟ್ ಇವತ್ತೊಂದು ತುಂಬಾ ಚೆನ್ನಾಗಿದೆ. ಸೊ ನಾನು ಕೂಡ ಇದನ್ನು ಟ್ರೈ ಮಾಡಲೇಬೇಕು, ಬಿಕಾಸ್ ಯಾರೆಲ್ಲ ವೀಕ್ಷಕರು ಬದನೆಕಾಯಿ ಹೇಟ್ ಮಾಡ್ತಾರೆ, ಸೊ ಇದನ್ನು ತುಂಬಾ ಲೈಕ್ ಮಾಡ್ಬೋದು. ಸೊ ಟ್ರೈ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ 2 ರೆಸಿಪಿ ಕೂಡ ಹೆಲ್ದಿ ರೆಸಿಪಿ ಹೇಳ್ಕೊಟ್ರಿ ನಮ್ಗೆಲ್ರಿಗೂ. ಸೊ ಎಲ್ಲರೂ ಕಲ್ತ್ಕೊಳ್ತಾರೆ ಅಂತ ಅನ್ಕೊಳ್ತೀನಿ. ಸೊ ಹೇಗಾಯ್ತು ಕಾರ್ಯಕ್ರಮ? ತುಂಬ ಖುಷಿ ಆಯಿತು. ಇಷ್ಟ ತನಕ ಎಲ್ಲಿ ಹೋಗಲಿಲ್ಲ. ನಮ್ಮೊಬ್ಬರು ಮೇಡಮ್, ರೋಹಿಣಿ ಆಚಾರ್ಯ ಮೇಡಮ್ ಅಂತ ಇದ್ದಾರೆ, ಅವರು ನಗರದಲ್ಲಿರೋದು. ಅವ್ರು ಹೇಳಿದರು 2 ಡೇಸ್ ಬ್ಯಾಕ್ ಹೇಳಿದರು ಅಡುಗೆಗೆ ಹೋಗುವ ಅಂತ. ಹಾಗೆ ಬಂದ, ತುಂಬ ಖುಷಿ ಆಯಿತು. ಇನ್ನಷ್ಟು ವೇದಿಕೆ ನಿಮಗೆ ಕೂಡ ಸಿಗಲಿ ಅಂತ ಹೇಳ್ತಾ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಸನ್ಫ್ಲವರ್ ಆಯಿಲ್. ಥ್ಯಾಂಕ್ ಯು. ಹಾಗೂ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ 2 ಸ್ಟಾರ್ ರೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಕಾರ್ಯಕ್ರಮಕ್ಕೆ ಇನ್ನು ಬರ್ತಾ ಇರಿ, ಹೊಸ ರೆಸಿಪಿ ನಮಗೂ ಕೂಡ ಕಲಿಸಿಕೊಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇವತ್ತಿನ ಸಂಚಿಕೆಯಲ್ಲಿ ವೀಣಾ ಅವರು ನಮಗೆ 2 ವಿವಿಧವಾದಂತಹ ಖಾದ್ಯಗಳನ್ನು ಹೇಳ್ಕೊಟ್ರು. ಸೊ ಹೆಲ್ದಿ ಆ್ಯಂಡ್ ಟೇಸ್ಟಿ ಕೂಡ ಇತ್ತು. ಸೊ ನೀವು ಕೂಡ ಕಲ್ತ್ಕೊಂಡ್ರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ಸಂಚಿಕೆಗಾಗಿ ನೀವು ಕಾಯ್ತಾ ಇರಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್
ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.